ನಾವು ಎಲ್ಲಿಂದ ಬರ್ತೇವೆ ಎಲ್ಲಿಂದ ಮಾಡ್ತೇವೆ ಅದು ಅಂತ ನೀವು ಕೇಳಬೇಡಿ. ಕೊಡುವವನು ದೇವರಿದ್ದಾನೆ, ಕೊಡ್ತಾನೆ, ನಾವು ಮಾಡ್ತೇವೆ. ಬಡ ಕುಟುಂಬಗಳು ಯಾರೇ ಇದ್ರೂ 1ರಿಂದ 10ನೇ ಕ್ಲಾಸ್ವರೆಗೆ 1 ರೂಪಾಯಿ ಖರ್ಚಿಲ್ಲದೆ ಫ್ರೀ ಎಜುಕೇಷನ್. ನಾವು ಹೊರದೇಶದವರಲ್ಲ, ಹೊರದೇಶದಲ್ಲಿ ಬದುಕೋಕೆ ನಾವು ಲಾಯಕ್ಕೆ ಅಲ್ಲ, ನಾವು ನಮ್ಮ ಭಾರತ ದೇಶದಲ್ಲಿ ಬದುಕೋಕೆ ನಾವು ಲಾಯಕ್ಕೆ. ಏಕೆಂತ ಹೇಳಿದರೆ ಇಲ್ಲಿಯ ಪ್ರೀತಿ, ಇಲ್ಲಿಯ ಟೇಸ್ಟ್ ಸಕ್ಕರೆಗಿಂತ ಜಾಸ್ತಿ ಇರುವಂಥ ಟೇಸ್ಟ್ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಪ್ರಾಮುಖ್ಯತೆ ಕೊಡುವುದು ಯಾವುದಕ್ಕೆ ಅಂತ ಹೇಳಿದರೆ ಎಜುಕೇಷನ್, ಹೆಲ್ತ್, ಇದು ಎರಡಕ್ಕೆ ನನ್ನ ಪ್ರಥಮ ಪ್ರಾಮುಖ್ಯತೆ. ನಮಗೆ 100 ರೂಪಾಯಿ ಸಂಪಾದನೆ ಕೊಟ್ಟಲ್ಲಿ ಅದನ್ನು 90 ರೂಪಾಯಿ ನಾವು ಈ ಚಾರಿಟೇಬಲ್ ಟ್ರಸ್ಟಿಗೆ ಹಾಕಿ ಕೊಡೋಕ್ಕೆ ನಾವು ಆಸೆ ಇರುವಾಗ, ಇನ್ನು ಅದನ್ನು ನಮಗೆ ಮುಂದೆ ಕೊಂಡು ಹೋಗೋಕ್ಕೆ ನಮಗೆ ನೀವು ಆಶೀರ್ವಾದ ಮಾಡಿ. ಬಡ ಕುಟುಂಬಗಳು ಇದ್ದರೆ ಬಂದು ಸೇರಿಕೊಳ್ಳಿ. ನಿಮಗೆ ಫೀಸ್ ಇಲ್ಲ, ಫೀಸ್ ಇಲ್ಲದೆ ಓದಿಸ್ತೇನೆ ನಾನು, ಹೊಟ್ಟೆ ತುಂಬ ಊಟ ಕೊಡ್ತೇನೆ. ನೀವು ಬನ್ನಿ, ಓದಿ ಹೋಗಿ, ಒಳ್ಳೆ ರ್ಯಾಂಕ್ ತೆಗೆಯಿರಿ, ಒಳ್ಳೆ ಕೆಲಸಕ್ಕೆ ಹೋಗಿ, ಒಳ್ಳೆಯದಾಗಿ. ನನ್ನ ಹೆಸರು ಹಾಜಿ ಅಬ್ದುಲ್ ರಜಾಕ್. ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ಆದರೆ ನನ್ನ ಹುಟ್ಟೂರು ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಬಲು ಕಡು ಬಡವರ ಊರು, ಮಂಗಳೂರು ತಾಲೂಕು ಅರೇಕಳ ಗ್ರಾಮದ ಬೈತಾರ್ ಅರೇಕಳ ಎಂಬಲ್ಲಿ. ನಾನು ಹುಟ್ಟಿ ಬೆಳೆದು ಅರೇಕಳ ಒಂದು ಸರಕಾರಿ ಶಾಲೆಯಲ್ಲಿ ಕಲಿತು ನನ್ನ ಜೀವನದ ಆಟವನ್ನು ಪ್ರಾರಂಭಿಸಲು ಬೆಂಗಳೂರು ಹೋದಾಗ ಬೆಂಗಳೂರಿನ ಜನತೆಯ ಆಶೀರ್ವಾದದೊಂದಿಗೆ ನಾನು ದೇವರು ನನಗೆ ಸ್ವಲ್ಪ ನೆಮ್ಮದಿಯನ್ನು ತೋರಿಸಿದ ಸಮಯದಲ್ಲಿ ಆ ನೆಮ್ಮದಿಯನ್ನು ನಾನು ಸದುಪಯೋಗ ಪಡಬೇಕು, ದುರುಪಯೋಗ ಮಾಡಬಾರದು ಅಂತ ಹೇಳುವ ಉದ್ದೇಶದಲ್ಲಿ ನನ್ನ ಸಂಬಂಧಿಕರೊಂದಿಗೆ ಮಾತಾಡಿಕೊಂಡು ಹೈದರೋಸ್ ಹಾಜಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಲಿಮಮ್ಮ ಎಜುಕೇಷನಲ್ ಟ್ರಸ್ಟ್ ಅಂತ ಹೇಳುವ ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪನೆ ಮಾಡಿದೆ. ಇದರ ಸ್ಥಾಪನೆಯು 1995ನೇ ಇಸವಿಯಲ್ಲಿ ಆಗಿದ್ದು 1995ನೇ ವರ್ಷದಿಂದ 2000ನೇ ಇಸವಿಯವರೆಗೆ ಹಲವಾರು ನನ್ನಿಂದ ಸಾಧ್ಯವಾದಷ್ಟು ಸಹಾಯವನ್ನು ಬಡ ಜನಗಳಿಗೆ ಸಹಾಯ ಮಾಡಿಕೊಂಡು ಆದಷ್ಟು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಸಹಾಯ ಮಾಡಿಕೊಂಡು ಬಂದೆ. 2000ನೇ ಇಸವಿಯಲ್ಲಿ ನಾನು ಚಾರಿಟೇಬಲ್ ಟ್ರಸ್ಟನ್ನು ನೋಂದಣಿ ಮಾಡಿಸಿಕೊಂಡೆ. ತದನಂತರ 2004ರಲ್ಲಿ ಎಜುಕೇಷನ್, ಹೆಲ್ತ್, ಹಲವಾರು ಬಡ ಕುಟುಂಬಗಳಿಗೆ ಸಹಾಯ ಆಗುವಂತಹ ಎಲ್ಲ ಥರದಲ್ಲಿ ನೆರವಾಗುವಂತಹ ಸಂಸ್ಥೆಗಳನ್ನು ಮಾಡಿಕೊಂಡು ಅದರಲ್ಲೂ ಪ್ರಾಮುಖ್ಯವಾಗಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಅಂತ ಹೇಳಿದರೆ ಪ್ರಥಮವಾಗಿ ಒಂದು ಮಗು ಹುಟ್ಟಿ ಆ ಮಗು 20 ವರ್ಷ ದಾಟಿ ಡಿಗ್ರಿ ಆಗುವೊಂದಿಗೆ ತನ್ನದೇ ಆದಂಥ ಸಂಸ್ಥೆಯಲ್ಲಿ, ಅಂದರೆ ಈ ಚಾರಿಟೇಬಲ್ ಟ್ರಸ್ಟ್ ಅಂಡರಲ್ಲಿ ನಿಶಾರ ಪಬ್ಲಿಕ್ ಸ್ಕೂಲ್, ನಿಶಾರ PU ಕಾಲೇಜ್, ನಿಶಾರ ಡಿಗ್ರಿ ಕಾಲೇಜ್ ಇಂತಹ ಸಂಸ್ಥೆಯನ್ನು ಪ್ರಾರಂಭಿಸಿಕೊಂಡು ಇದರಲ್ಲೂ ಮುಖ್ಯವಾಗಿ ನಾನು ಹುಟ್ಟಿದಂಥ ಬಹಳ
ಗ್ರಾಮಾಂತರ ಪ್ರದೇಶವಾದಂತಹ ಹರೇಕಳ ಗ್ರಾಮ ಅಂತ ಹೇಳುವ ಗ್ರಾಮದಲ್ಲಿ ನಾನು ಹರೇಕಳ ರಜಿಯಾ ಹಾಸ್ಪಿಟಲ್ ಮತ್ತು ನಿಶಾರ ಪಬ್ಲಿಕ್ ಸ್ಕೂಲ್ ಹಾಗೂ ನಿಶಾರ PU ಕಾಲೇಜ್ ಹಾಗೂ ಡಿಗ್ರಿ ಕಾಲೇಜ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ 10 ಎಕರೆ ಸ್ಥಳದಲ್ಲಿ ಸುಸಜ್ಜಿತವಾದಂತಹ ಶಾಲೆಗಳನ್ನು ಕಟ್ಟಿಕೊಂಡು ಹಲವಾರು ವಿದ್ಯಾರ್ಥಿಗಳಿಗೆ 2004ರಿಂದ ಇಂದಿನವರೆಗೆ ಬಹಳ ಪ್ರಾಮುಖ್ಯತವಾಗಿ ಬಹಳ ಜೋರಾಗಿ ಎಲ್ಲ ಥರದ ಸೌಲಭ್ಯಗಳೊಂದಿಗೆ ಎಲ್ಲ ಪ್ರಯೋಜಕರಿಗೆ ಎಲ್ಲ ಫಲಾನುಭವಿಗಳಿಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ನಡೆಕೊಂಡ್ಬಂದಿರುವಂಥ ಸಂಸ್ಥೆಯೇ ನನ್ನ ಹೈದರೋಸ್ ಹಾಜಿ ಮೆಮೋರಿಯಬಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಹಲಿಮಮ್ಮ ಎಜುಕೇಷನಲ್ ಟ್ರಸ್ಟ್. ಈ ಟ್ರಸ್ಟಿನ ವಿಷಯವಾಗಿ ತಾವುಗಳು ತಿಳ್ಕೊಳ್ಳುವುದಿದ್ದರೆ ಇದು ಯಾರು, ಇವರು ಯಾರು ಅಂದರೆ ನನ್ನ ಭೂಲೋಕಕ್ಕೆ ತಂದ ಅಂತಹ ನನ್ನ ಅಪ್ಪ ಅಮ್ಮ ಹೈದರೋಸ್ ಹಾಜಿ, ನನ್ನ ಅಪ್ಪ ಹಾಗೂ ನನ್ನ ಅಮ್ಮ ಹಲಿಮಮ್ಮ ಇವರ ಹೆಸರಲ್ಲಿ ಮಾಡಿಕೊಂಡು, ಇನ್ನೊಂದು ನನ್ನ ಧರ್ಮಪತ್ನಿಯಾದಂಥ ರಜಿಯಾ ಅಂತ ಅವರ ಹೆಸರಲ್ಲಿ ರಜಿಯಾ ಹಾಸ್ಪಿಟ್ಲ್ ಅಂತ ಹೇಳುವ ಹಾಸ್ಪಿಟ್ಲನ್ನು ನಾನು ಕಟ್ಟಿಸಿಕೊಂಡು ಅದರಲ್ಲಿ ಬಹಳನೇ ಬಡ ಕುಟುಂಬದವರಿಗೆ ಎಲ್ಲ ಥರದ ಸವಲತ್ತುಗಳನ್ನು ಕಲ್ಪಿಸಿಕೊಂಡು ತುಂಬ ಸದುಪಯೋಗದ ಪ್ರಯೋಜನಗಳನ್ನು ಪಬ್ಲಿಕ್ಕಿಗೆ ನಾನು ಕೊಟ್ಟಿರುತ್ತೇನೆ. ಈಗಾಗಲೇ ನಮ್ಮ ವಿದ್ಯಾಸಂಸ್ಥೆ ಹಾಗೂ ನಮ್ಮ ಹಾಸ್ಪಿಟಾಲಿಟಿ ಸಂಸ್ಥೆಯು ಬಹಳ ಜೋರಾಗಿ ಬೆಳೆದಿದ್ದು ಇದರಲ್ಲಿ ಸಾವಿರಾರು ಜನಗಳು ಪ್ರಯೋಜನವನ್ನು ಪಡ್ಕೊಂಡಿರುತ್ತಾರೆ. ಇದೆಲ್ಲವನ್ನು ತಮ್ಮ ಅಂಶಕ್ಕೆ ಬಂದ ವಿಷಯವಾಗಿದೆ. ಇನ್ನು ಮುಂದಕ್ಕೂ ಕೂಡ ತಮ್ಮೆಲ್ಲರ ಸಹಕಾರದಿಂದ ಇದೇ ನಿಶಾರ ಪಬ್ಲಿಕ್ ಸ್ಕೂಲ್ ಮಂಗಳೂರು, ಮೈಸೂರು, ಬೆಂಗಳೂರು ಈ ಸ್ಥಳದಲ್ಲಿ ಇರುವಂತಹ ಎಲ್ಲ ಸಂಸ್ಥೆಗಳಿಗೆ ತಮ್ಮೆಲ್ಲರ ಸಹಕಾರಗಳನ್ನು ಇನ್ನೂ ಮುಂದೆ ನಮಗೆ ತುಂಬ ಒಂದು ಸಮುದ್ರದ ಅಲೆಗಳ ರೀತಿಯಲ್ಲಿ ತಾವುಗಳು ನನಗೆ ನೀಡಿದರೆ ನಾನು ಖಂಡಿತವಾಗಲೂ ಇನ್ನೂ ಈ ಸಂಸ್ಥೆಯನ್ನು ಬಹಳ ಎತ್ತರಕ್ಕೆ ಬೆಳೆಸೋಣಂಥ ಆಶಯ ನನ್ನಲ್ಲಿದೆ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮಗಳಿಂದ 1 ಪೈಸೆ ನನ್ನ ಚಾರಿಟೇಬಲ್ ಟ್ರಸ್ಟಲ್ಲಿ ನಾನು ಸದುಪಯೋಗವನ್ನು ಕೇಳುವುದಿಲ್ಲ. ಉದಾಹರಣೆಗೆ ಒಂದು ಅಪ್ಪ ಇಲ್ಲದ ಮಗು ಇದೆ ಅಂದರೆ ಆ ಮಗುವಿಗೆ ಯಾವ ರೀತಿ ಬದುಕೋಕ್ಕೆ ದಾರಿ ಇದೆ ಆ ದಾರಿ ನಮ್ಮ ಚಾರಿಟೇಬಲ್ ಟ್ರಸ್ಟಲ್ಲಿ ಮಾಡಿಕೊಡುತ್ತೆ. ಅದೇ ತರಹ ಒಂದು ಮಗು ಬಹಳ ನಿರ್ಗತಿಕವಾಗಿದೆ, ಆ ನಿರ್ಗತಿಕ ಇದ್ದ ಮಗುವಿಗೆ ಎಲ್ಲ ಥರದ ಆ ಮಗು ಬೆಳೆದು ತನ್ನ ಜೀವನಕ್ಕೆ ಕಾಲಿಡುವವರೆಗೆ ಎಲ್ಲ ಥರದ ವ್ಯವಸ್ಥೆಗಳು ನಾವು ಮಾಡಿಕೊಡುತ್ತೇವೆ. ಆ ಮಗು ಬೆಳೆದ ನಂತರ ಆ ಮಗುವಿಗೆ ಜಾಬು ಇನ್ನೊಂದು ಮತ್ತೊಂದು ಬದುಕೋಕೆ ಯಾವ ಥರ ದಾರಿ ಬೇಕು ಅದಕ್ಕೂ ಸಹ ನಾವು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಬಹಳ ಮುಂದುವರಿತಾ ಬಂದಿದೆ. ಆಗ ನೀವು ಕೇಳ್ಬೋದು, ಇದಕ್ಕೆಲ್ಲ ನೀವು ದುಡ್ಡನ್ನು ಹೇಗೆ ನೀವು ಚಲಾವಣೆ ಮಾಡ್ತೀರಿ ಅಂತ. ಈ ದುಡ್ಡು ಇದಕ್ಕೆ ಎಲ್ಲ ಖರ್ಚುಗಳಿಗೆ ದುಡ್ಡು ಬೇಕು, ಇದಕ್ಕೆ ಏನು ಮಾಡ್ತೀರಿ ಅಂತ ನೀವು ನಂಬಕ್ಕೆ ಸಾಧ್ಯ ಇಲ್ಲ. ನಾನು 1 ರೂಪಾಯಲ್ಲಿ ಚಾರಿಟೇಬಲ್ ಟ್ರಸ್ಟನ್ನು ನಾನು 1 ರೂಪಾಯಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಸ್ಥಾಪನೆ ಆದ ಮೇಲೆ ಇದನ್ನು ಬೆಳೆಸಿ 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 ಇದು ಮುಂದೆ ಬಂದಾಗೇನೆ ಇದಕ್ಕೆ ಎಲ್ಲ ಥರದ ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪ್ರತಿಯೊಬ್ಬರು ಏನು ಮಾಡಿದರು, ನಾವು ಇದಕ್ಕೆ ಮುಂದೆ ಬರ್ತೇವೆ, ನಿಮಗೆ ಸಹಾಯ ಮಾಡುತ್ತೇವೆ, ಎಲ್ಲ ಥರದಲ್ಲೂ ನಮ್ಮ ಸಹಾಯ ನೀವು ಪಡೆಯಬೇಕು ಅಂತ ಹೇಳುವ ಉದ್ದೇಶವನ್ನು ನಮಗೆ ಕೊಟ್ಟರು. ನಮಗೆ ಅದರ ಸದುಪಯೋಗವನ್ನು ತಗೊಳ್ಳೋಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ರು. ಆ ರೀತಿ ನಾನು ಬೆಳೆಸಿ, ಅದು ಅಲ್ಲದೆ ನಾನು ಮಾಡಿದಂಥ ಏನೇ ಕಾರ್ಯಾಚರಣೆ ಇದ್ದರೂ ಯಾವುದೇ ಕಷ್ಟಪಟ್ಟು ದುಡಿದ್ರೂ ಆ ದುಡಿಮೆಯಲ್ಲಿ ನಾನು 90% ಹಣವನ್ನು ನಾನು ಇದಕ್ಕೆ ಉಪಯೋಗಿಸಿಕೊಂಡು ಈ ಚಾರಿಟೇಬಲ್ ಟ್ರಸ್ಟನ್ನು ನಾನು ಮುಂದೆ ತಂದಿದ್ದೇನೆ. ಇದೇ ಥರ ಬುದ್ಧಿಮಾಂಧವ್ಯವರು ತಮಗೆಲ್ಲ ಗೊತ್ತಿರುತ್ತೆ, ಮಂಗಳೂರು ಗ್ರಾಮದಲ್ಲಿ ಎಷ್ಟೆಷ್ಟೋ ಸಂಘ ಸಂಸ್ಥೆಗಳಿಗೆ, ಅದರಲ್ಲಿ ಆ ಸಂಘ ಇದ್ದಂತಹ ಎಲ್ಲ ಫಲಾನುಭವಿಗಳಿಗೆ ಅಥವಾ ಹೊರಗಡೆ ಇದ್ದ ಫಲಾನುಭವಿಗಳಿಗೆ ಅಥವಾ ಮನೆಯೊಳಗಡೆ ತಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆ ಬಂದಾಗ ಇದಕ್ಕೆ ಎಲ್ಲದಕ್ಕೂ ನಾವು ನೆರವಾಕೊಂಡು ಎಲ್ಲ ಥರದರಲ್ಲೂ ಎಲ್ಲ ವಿಷಯದಲ್ಲೂ ನಾವು ಮುಂದೆ ಆಗಿದ್ದೇವೆ. ಇನ್ನೂ ಮುಂದೆ ಆಗುವುದಕ್ಕೆ ನಿಮ್ಮೆಲ್ಲರ ಸಹಾಯ ನಮಗೆ ಬೇಕು. ಅದು ಅಲ್ಲದೆ ನಿಮ್ಮ ಪ್ರಾರ್ಥನೆ ನಮಗೆಲ್ಲಕ್ಕಿಂತ ಬೇಕು. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ, ನನಗೆ ಜಾತಿ ಮತ ಇಲ್ಲ. ನಾನು ಭಾರತ ದೇಶದ ಪ್ರಜೆ. ಇನ್ನೊಮ್ಮೆ ಹೇಳ್ತೇನೆ, ನಾನು ಭಾಳ ಹೆಮ್ಮೆಯಾಗಿ ಹೇಳ್ತಾ ಇದ್ದೇನೆ, ಸುಂದರವಾದಂತಹ ಮಲ್ಲಿಗೆಯಂತಹ ನನ್ನ ಭಾರತ ದೇಶ. ನಾನು ಜಾತಿಯಲ್ಲಿ ಮುಸ್ಲಿಂ ಆಗಿದ್ದೇನೆ, ಅಲ್ಪಸಂಖ್ಯಾತನಾಗಿದ್ದೇನೆ. ಆದರೆ ನಾನು ಅಲ್ಪಸಂಖ್ಯಾತ, ನಾನು ಮುಸ್ಲಿಂ ಅಂತ ಭಾವನೆ ನನ್ನಲ್ಲಿಲ್ಲ.
ಕಾರಣ ಏನಂತ ಹೇಳಿದರೆ, ನಾನು ಇಲ್ಲಿಂದ ಬೆಂಗಳೂರು ಹೋಗ್ಬಿಟ್ಟು ಅಲ್ಲಿ ನೆಲೆಸಿದಾಗ ನನಗೆ ಬರೀ ಮುಸ್ಲಿಮರು ಮಾತ್ರ ನನಗೆ ಸಪೋರ್ಟ್ ಮಾಡಿಲ್ಲ. ನಮ್ಮ ಹಿಂದೂ ಧರ್ಮದವರಾಗಲಿ, ಜೈನ ಧರ್ಮದವರಾಗಲಿ, ಬೌದ್ಧ ಧರ್ಮದಾಗಲಿ, ಕ್ರಿಶ್ಚಿಯನ್ ಧರ್ಮದವರಾಗಲಿ ಪ್ರತಿಯೊಬ್ಬರು ನನಗೆ ಪ್ರೀತಿಯಾಗಿ ಕಂಡುಕೊಂಡು, ಇವಾಗಲೂ ಪ್ರೀತಿಯನ್ನು ನನಗೆ ತೋರಿಸಿಕೊಂಡು ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ನನಗೆ ಬೇಕಾದ ಸಹಾಯವನ್ನು ಮಾಡಿಕೊಂಡು, ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಂಡು ಇವತ್ತು ನಾನು ಈ ಸ್ಟೇಜಿಗೆ ತಂದಿದ್ದಾರೆ. ಆದ್ದರಿಂದ ನನ್ನ ಭಾರತ ದೇಶ, ನನ್ನ ಭಾರತದ ಜನ, ಇದನ್ನು ಪೊಲಿಟಿಕಲ್ ಪೀಪಲ್ಸ್ ಹೇಳ್ತಾರೆ, ಎಲ್ಲರೂ ಸರ್ವಸಾಧಾರಣಕ್ಕೆ ಹೇಳ್ತಾರೆ. ಆದರೆ ನಾನು ಯಾವ ರೀತಿಯಲ್ಲೂ ಇದನ್ನು ಹೇಳ್ತಾ ಇಲ್ಲ. ನನ್ನ ದೇವರ ನಂತರ, ನನ್ನನ್ನು ಉಂಟು ಮಾಡಿದ ದೇವರ ನಂತರ ನಾನು ನೆಲೆಸಿದಂಥ ನನ್ನ ಭಾರತ ದೇಶ, ಅದರಲ್ಲೂ ನನ್ನ ಬೆಂಗಳೂರು ಸಿಟಿಯ ಜನ, ನನ್ನ ಬೆಂಗಳೂರು ಮಹಾತ್ಮ ಜನ, ನನ್ನ ಮಂಗಳೂರು ಜನ, ನನ್ನ ಮಂಗಳೂರಲ್ಲಿ ಇರುವಂಥ ನಾನು ಹುಟ್ಟಿದಂಥ ಊರಿನ ನನ್ನ ತುಳು ಜನ, ಅದಕ್ಕೆ ನಾನು ಅಭಾರಿಯಾಗಿದ್ದೇನೆ. ಈ ಅಭಾರಿಗೋಸ್ಕರ ನಾನು ಮಾಡುವಂಥ ಕೆಲಸ ಏನಂತ ಹೇಳಿದರೆ, ಈ ಥರ ಎಲ್ಲ ಥರದ ಎಲ್ಲ ಸವಲತ್ತುಗಳನ್ನು ಬಡ ಜನರಿಗೆ ಕೊಟ್ಟುಕೊಂಡು, ಬಡ ಜನರೆಂದರೆ ಅವರು ಶ್ರೀಮಂತರಾಗಬೇಕು. ನನ್ನ ಚಾರಿಟೇಬಲ್ ಟ್ರಸ್ಟಿಂದ ಅವರು ಶ್ರೀಮಂತರಾಗಬೇಕು. ಈಗಾಗಲೇ ಎಷ್ಟೋ ಜನ IAS ಆಗಿದ್ದಾರೆ, ಎಷ್ಟೋ ಜನ KS ಆಗಿದ್ದಾರೆ, ಎಷ್ಟೋ ಜನ ಒಳ್ಳೊಳ್ಳೆ ವ್ಯಾಪಾರಸ್ಥರಾಗಿದ್ದಾರೆ. ಆದರೆ ಯಾರ ಹತ್ರನೂ ನಾನು ಕೈ ಚಾಚಿಬಿಟ್ಟು ನನಗೆ 5 ರೂಪಾಯಿ ಕೊಡಿ, ನೀವು ನಮ್ಮಲ್ಲಿ ಓದಿದ್ದೀರಿ ಅಂತಿಲ್ಲ. ಎಲ್ಲೆಲ್ಲಿ ಹೋದರೂ ನನ್ನ ಸ್ಟೂಡೆಂಟ್ ನನಗೆ ಸಿಗ್ತಾರೆ, ಎಲ್ಲಿ ಹೋದರೂ ನನ್ನ ಬೆನಿಫಿಷರೀಸ್ ಸಿಗ್ತಾರೆ. ಆದರೆ ಆ ಬೆನಿಫಿಷರೀಸ್ ಅವರ ಹತ್ರ ನನಗಿದೊಂದು ಸಹಾಯ ನನ್ನ ಚಾರಿಟೇಬಲ್ ಟ್ರಸ್ಟಿಗೆ ಮಾಡಿರಿ, ನೀವು ಅದು ಮಾಡಿರಿ, ಇದು ನಾನು ಕೇಳಿಲ್ಲ. ಇನ್ನೂ ನಿಮಗೇನು ತೊಂದರೆ ಇದೆ, ನಿಮಗೆ ಬದುಕೋಕೆ ಏನು ದಾರಿ ಬೇಕು, ನನ್ನ ಹತ್ರ ಹೇಳ್ರಿ, ನನ್ನ ಹತ್ರ ಇಲ್ಲ ಇದ್ದರೂ ನಾನು ಭಿಕ್ಷೆ ಬೇಡಿಯಾದರೂ ನಿಮಗೆ ತಂದು ಕೊಡ್ತೇನೆ ಅಂತ ಹೇಳುವ ಸ್ವಭಾವ ನನ್ನದು. ಅದನ್ನೇ ನಾನು ಖಂಡಿತ ಮುಂದುವರಿಸ್ತಾ ಇದ್ದೇನೆ. ಇದಕ್ಕೋಸ್ಕರ ನಿಮ್ಮೆಲ್ಲರ ಹತ್ರ ನನ್ನ ಪ್ರಾರ್ಥನೆ ಏನಂತ ಹೇಳಿದರೆ, ಒಂದೇ ಒಂದು ಪ್ರಾರ್ಥನೆ, ದಯವಿಟ್ಟು ನನಗೆ ಸ್ಪಂದಿಸಿ. ಯಾವುದರಲ್ಲಿ ಸ್ಪಂದಿಸಿ, ನನಗೆ ದುಡ್ಡಲ್ಲಿ ಸ್ಪಂದಿಸೋದು ಬೇಡ, ತಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನಾನು ಪೊಲಿಟಿಕಲ್ ಜನ ಅಲ್ಲ, ನಾನು ಓಟಿಗೆ ನಿಲ್ಲಲ್ಲ, ಅಥವಾ ನಾನು ಭಾರತದ ಪ್ರಜೆಯಾಗಿ ಬದುಕುತ್ತೇನೆ ವಿನಃ ಭಾರತದ ಪ್ರಧಾನಮಂತ್ರಿ ಆಗೋಕ್ಕೆ ನಾನು ಇಷ್ಟಪಡಲ್ಲ. ನನಗೆ ಬೇಡ ಅದು. ನನಗೆ ಬೇಕಾಗಿರೋದೇನು, ನನ್ನ ಭಾರತ ದೇಶದ ಜನ ನನಗೆ ಒಳ್ಳೆಯದಾಗಬೇಕು, ನನಗಿಂತ ಚೆನ್ನಾಗಿರಬೇಕು, ನನಗಿಂತ ಶ್ರೀಮಂತ ಕುಟುಂಬದಲ್ಲಿ ಬೆಳಿಬೇಕು, ನನಗಿಂತ ಒಳ್ಳೆ ಐಫೈ ಆಗಿ ನಡಿಬೇಕು, ನನಗಿಂತ ಒಳ್ಳೆ ಎಜುಕೇಷನ್ ತಗೋಬೇಕು, ನನಗಿಂತ ಒಳ್ಳೆ ಹೆಲ್ತಿಯಾಗಿರಬೇಕು. ನನ್ನ ಜನ, ನನ್ನ ಸಂಬಂಧ, ನನ್ನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮದ ಸಂಬಂಧ, ಇವರೆಲ್ಲರೂ ಹೆಲ್ದಿಯಾಗಿರಬೇಕು ಅಂದಾಗ ನನ್ನಿಂದ ಲಕ್ಷಗಟ್ಟಲೆ ಜನಗಳಿಗೆ ನೋಡೋಕ್ಕಾಗಿಲ್ಲ ಅಂದ್ರೂ 10ರಷ್ಟು ಜನ, 20ರಷ್ಟು ಜನ, 50ರಷ್ಟು ಜನವನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೋಸ್ಕರ ಈ ಸಂಸ್ಥೆಯನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ನನ್ನ ಒಂದೇ ಒಂದು ಇನ್ನೊಮ್ಮೆ ಹಂಬಲಿ ರಿಕ್ವೆಸ್ಟ್ ಏನಂತ ಹೇಳಿದರೆ, ನನಗೆ ಕೈ ಜೋಡಿಸಿ ನನಗೆ ಆಶೀರ್ವಾದ ಮಾಡಿ, ನನಗೆ ಬೆಂಬಲ ನೀಡಿ. ನನಗೆ ಬೆಂಬಲ ಅಂದಿರೇನು, ಈಗ ಉದಾಹರಣೆ ಒಂದೇ ಒಂದು ಹೇಳ್ತೇನೆ. ಏನಂತ ಹೇಳಿದರೆ, ನನ್ನ ಮಂಗಳೂರಲ್ಲಿ ಒಂದು ಶಾಖೆ ಇದೆ, ನಿಸಾರ ಪಬ್ಲಿಕ್ ಸ್ಕೂಲ್ ಮಂಗಳೂರು, ನಿಸಾರ ಪಬ್ಲಿಕ್ ಸ್ಕೂಲ್ PUC, ನಿಸಾರ ಪಬ್ಲಿಕ್ ಸ್ಕೂಲ್ ಡಿಗ್ರಿ. ಇದಿರುವಾಗ ಇದಕ್ಕೆ ನೀವುಗಳು ಕೈ ಜೋಡಿಸಿ. ಏನಲ್ಲಿ ಕೈ ಜೋಡಿಸಿ, ಬಡ ಕುಟುಂಬಗಳು ಇದ್ದರೆ ಬಂದು ಸೇರಿಕೊಳ್ಳಿ. ನಿಮಗೆ ಫೀಸ್ ಇಲ್ಲ, ಫೀಸ್ ಇಲ್ಲದೆ ಓದಿಸ್ತೇನೆ ನಾನು, ಹೊಟ್ಟೆ ತುಂಬ ಊಟ ಕೊಡ್ತೇನೆ. ನೀವು ಬನ್ನಿ, ಓದಿ ಹೋಗಿ, ಒಳ್ಳೆ ರ್ಯಾಂಕ್ ತೆಗೆಯಿರಿ, ಒಳ್ಳೆ ಕೆಲಸಕ್ಕೆ ಹೋಗಿ, ಒಳ್ಳೆಯದಾಗಿ. ಇದೇ ನನ್ನ ಸ್ವಂತ ಅಭಿಪ್ರಾಯ. ಈ ಅಭಿಪ್ರಾಯಕ್ಕೆ ನೀವು ಕೈ ಜೋಡಿಸಿ. ಇದೇ ಥರ ನಮ್ಮ ಹಾಸ್ಪಿಟ್ಲಿದೆ, ಇನ್ನೊಂದಿದೆ, ಮತ್ತೊಂದು ಎಲ್ಲದರಲ್ಲಿ ಇದೆ. ಅದಕ್ಕೆ ಏನೇನು ಮಾಡಬೇಕಂತ ಹೇಳೋದಕ್ಕೆ ನೀವು ನನಗೆ ಸಹಾಯ ಮಾಡಿ. ಹೊಟ್ಟೆ ಕಿಚ್ಚು ಪಡಬೇಡಿ, ಇದ್ದವರು ಹೊಟ್ಟೆ ಕಿಚ್ಚು ಪಡಬೇಡಿ, ಇಲ್ಲದವರು ಬನ್ನಿ ನನ್ನೊಟ್ಟಿಗೆ. ನನಗೆ ಆಶೀರ್ವಾದ ಮಾಡಿ, ನಮ್ಮ ಸಂಸ್ಥೆಗೆ ಆಶೀರ್ವಾದ ಮಾಡಿ, ಇದೇ ಕೇಳಿಕೊಳ್ತಾ ಇರೋದು. ನಮ್ಮಲ್ಲಿರುವ ಬೆನಿಫಿಟನ್ನು ನೀವು ತಗೊಳ್ಳಿ. ಎಲ್ಲ ಫಲಾನುಭವಿಗಳು ನಮ್ಮ ಹತ್ರ ಬನ್ನಿ. ನಮ್ಮ ಸ್ಕೂಲಿಗೆ ನೀವು ಓದಿ, ಸ್ಕೂಲಲ್ಲಿ ಓದಿ, ಎಲ್ಲ ವ್ಯವಸ್ಥೆಗಳಿದೆ, ಊಟ ಇದೆ, ತಿಂಡಿ ಇದೆ, ಇನ್ನೊಂದಿದೆ, ಮತ್ತು ಎಲ್ಲ ವ್ಯವಸ್ಥೆಗಳಿದೆ. ದಯವಿಟ್ಟು ಬನ್ನಿ. ಇದನ್ನು ಕೇಳಿಕೊಳ್ತಾ ಇದ್ದೀವಿ. ನಾವು ನಮ್ಮ ರಜಿಯಾ ಹಾಸ್ಪಿಟಲನ್ನು ಯಾನಪ್ಪಯ್ಯ ಮೆಡಿಕಲ್ ಕಾಲೇಜಿಯವರೊಟ್ಟಿಗೆ ನಾವು ಅವರ ಸಪೋರ್ಟ್ ತಗೊಂಡು ಅದನ್ನು ನಡೆಸೋಕ್ಕೆ ನಾವು ಕೊಟ್ಟಿದ್ದೆವು. ಅವರು ಚೆನ್ನಾಗಿ ನಡೆಸ್ತಾಯಿದ್ದರು. ದೇವರದೆಯಿಂದ ಎಲ್ಲರಿಗೂ ಅದರ ಬೆನಿಫಿಟ್ ನಾವು ಕೊಡ್ತಾಯಿದ್ದೆವು. ತುಂಬ ಫಲಾನುಭವಿಗಳು ಬರ್ತಾಯಿದ್ದರು, ಎಲ್ಲ ರೀತಿಯಲ್ಲೂ ಚೆನ್ನಾಗಿ ನಡೀತಾ ಇತ್ತು. ಇದು ಅರೇಕಳ ಗ್ರಾಮದ ಒಂದು ಮೂಲೆಯಲ್ಲಿತ್ತು. ನಾನು ಹೇಳಿದಾಗೆ ಬಹಳ ಹಿಂದುಳಿದ ಜಾಗ. ಇಲ್ಲಿ ಮಾಡಿ ಬಹಳ ಅಭಿವೃದ್ಧಿಯಾಯಿತು, ಲಕ್ಷಾಂತರ ಜನರಿಗೆ ಇದರಿಂದ ಅನುಕೂಲ ಆಯಿತು. ಇದ್ದಕ್ಕಿದ್ದಾಗೆ ನಮ್ಮ ಅಡ್ಡಿಯಾರ ಮತ್ತು ಹರೇಕಳ ಈ ಪ್ಲೇಸಿಗೆ ಒಂದು ಬ್ರಿಡ್ಜ್ ಓಪನ್ ಆಯಿತು.
ಆ ಬ್ರಿಡ್ಜ್ ಓಪನ್ ಆದ, ಬ್ರಿಡ್ಜ್ ಕಟ್ಟಿಬಿಟ್ಟು ಸರ್ಕಾರದಿಂದ ಕಟ್ಟಿ ಓಪನ್ ಆಯಿತು. ಓಪನ್ ಆದಾಗ ಅಲ್ಲಿ ನಮ್ಮ ಗ್ರಾಮ ಪಂಚಾಯತ್, ಹರೇಕಳ ಗ್ರಾಮ ಪಂಚಾಯತಿ ಅಂತ ಹೇಳುವವರು ನನಗೆ ವಿಷಯ ಸಿಕ್ಕಿದಾಗೆ ಅಲ್ಲಿಯೇ ಒಬ್ಬ ಆ ಕಾಂಟ್ರಾಕ್ಟ್ ಗುತ್ತಿಗೆದಾರರು ಒಂದು ಹಾಸ್ಪಿಟಲನ್ನು ಕಟ್ಟಿ ಪಂಚಾಯತಿಗೆ ಒಪ್ಪಿಸಿದರು ಅಂತ. ಒಪ್ಪಿಸಿದಾಗ ಆ ಪಂಚಾಯತಿಗೆ ಒಪ್ಪಿಸಿದಂಥ ಆಸ್ಪತ್ರೆಯನ್ನು ಯಾನಪ್ಪಯ್ಯ ಸಂಸ್ಥೆಗೆ ಗುತ್ತಿಗೆಯಾಗಿ ಕೊಟ್ಟರು ಅಂತ ನನಗೆ ವಿಷಯ ಸಿಕ್ತು. ಸಿಕ್ಕಿ ತದನಂತರ ಕೆಲವು ವರ್ಷಗಳ ನಂತರ ಯಾನಪ್ಪಯ್ಯ ಸಂಸ್ಥೆಯವರು ಇದನ್ನು ನಡೆಸುವ ಉದ್ದೇಶದಿಂದ ರಿವರ್ಸ್ ತಗೊಳ್ಳೋಕ್ಕೆ ಹೇಳಿದರು. ನಾನು ಕೇಳಿದೆ ಏನಕ್ಕೆ ತಗೊಳ್ತೀರಾ ಅಂತ ಕೇಳಿದಾಗ ಅವರು ಹೇಳಿದರು, ನಮಗೆ ಪಂಚಾಯತಿಯಿಂದ ಒಂದು ಹಾಸ್ಪಿಟಲ್ ಕಟ್ಟಿಕೊಟ್ಟಿದ್ದಾರೆ, ಆದ್ದರಿಂದ ನಾವು ಮಾಡ್ತಾಯಿದ್ದೇವೆ. ಸರಿ ಆಯಿತು, ನೀವು ವಾಪಸ್ ಕೊಡಿ ಅಂತ ನಾನು ವಾಪಸ್ ತಗೊಂಡೆ. ವಾಪಸ್ ತಗೊಂಡ ಮೇಲೆ ತಿರ್ಗ ನಾನು ಅದನ್ನು ನಾನು ತಿರ್ಗ ರೀಓಪನ್ ಮಾಡೋಕ್ಕೆ ಹೋದಾಗ ನಮಗೆ ಡಾಕ್ಟ್ರುಗಳ ಸಪೋರ್ಟ್ ಬರಲಿಲ್ಲ, ಬೇರೆ ಸಂಸ್ಥೆಯವರು ನಮ್ಮ ಹತ್ರ ಕೈ ಜೋಡಿಸಿಲ್ಲ. ಏಕೆ ಅಂತ ಹೇಳಿದರೆ ನಮ್ಮ ಹತ್ರ ಎಲ್ಲಿವರೆಗೆ ಇದು ಬೆಳೆದಿದೆ ಅಂತ ಹೇಳಿದರೆ ಹಾಸ್ಪಿಟ್ಲ್ ಮಟ್ಟಕ್ಕೆ ಬೆಳೆದಿದೆ, ಡಿಗ್ರಿ ಕಾಲೇಜುವರೆಗೆ ಬೆಳೆದಿದೆ. ಅದಕ್ಕಿಂತ ಮೇಲೆ ನಾವು ಇದು ಯಾವುದು ಮೆಡಿಕಲ್ ಕಾಲೇಜುವರೆಗೆ ನಾವು ಬೆಳೆದಿಲ್ಲ. ಅದು ಬೆಳೆಯುವವರೆಗೆ ನಮಗೆ ಇವರೆಲ್ಲ ಸಪೋರ್ಟ್ ಬೇಕಂದಾಗ ಅವರ ಸಪೋರ್ಟ್ ಹಿಂದೆ ತೆಗೆಯೋಕ್ಕೆ ಕಾರಣ ಏನಂತ ನನಗೆ ಗೊತ್ತಿಲ್ಲ. ಆಗ ನಾನೇನು ಮಾಡಿದೆ, ಆಯಿತು ಮುಚ್ಚಿದರೆ ನನಗೇನು, ಮುಚ್ಚಿಸುವ. ನಾನು ಮುಚ್ಚಿದೆ. ಈಗ ಮುಚ್ಚಿದಾಗ ಯಾರಿಗೆ ತೊಂದರೆ ಆಯಿತು? ಬೆನಿಫಿಷರಿಗೆ ತೊಂದರೆ ಆಯಿತು. ಅದನ್ನು ನಾವು ಮಾಡಬೇಕಾದ್ರೆ ನಮಗೆ ಡಾಕ್ಟರ್ ಸಪೋರ್ಟ್ಗಳು ಬೇಕು. ಡಾಕ್ಟರ್ ಸಪೋರ್ಟ್ ಬೇಕಾದಾಗ ಮೆಡಿಕಲ್ ಕಾಲೇಜಿಯವರ ಸಪೋರ್ಟ್ಗಳು ಬೇಕು. ನಾವು ತುಂಬ ಮೆಡಿಕಲ್ ಕಾಲೇಜಿಗೆ ಹೇಳಿದೆವು, ಒಬ್ಬರು ನಮಗೆ ಮುಂದೆ ಬಂದಿಲ್ಲ ಕೊಡೋಕ್ಕೆ. ಇದಕ್ಕೆ ನಾನು ಕೇಳ್ತಾ ಇದ್ದೇನೆ, ನಮಗೆ ಕೈ ಜೋಡಿಸಿ ನಮಗೆ ಹೆಲ್ಪ್ ಮಾಡಿ, ನಾವು ಅದೆಲ್ಲ ಮಾಡ್ತೇವೆ ಅಂದಾಗ ಇಲ್ಲ, ಕೊಟ್ಟಿಲ್ಲ. ಅದು ನಮಗೆ ಈ ಪ್ರಶ್ನೆಗೆ ಉತ್ತರ ನಾವು ಕೊಡೋಕ್ಕೆ ಬರೋದಿಲ್ಲ. ಯಾರು ಕೊಡಬೇಕು? ಇದಕ್ಕೆ ಸಂಬಂಧಪಟ್ಟವರು ಬೇರೆ ಹೊರಗಡೆ ಯಾರಿದ್ದಾರೆ? ಈಗ ಮೆಡಿಕಲ್ ಡಿಪಾರ್ಟ್ಮೆಂಟ್ನವರು ಇರಲಿ, ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅಲ್ಲ, ಸರ್ಕಾರ ಅಲ್ಲ, ಪ್ರೈವೇಟಲ್ಲಿ ಈಗ ಬೇಕಾದಷ್ಟು ನಮ್ಮಲ್ಲಿ ಹಾಸ್ಪಿಟ್ಲ್ಗಳಿದೆ. ಪ್ರೈವೇಟಲ್ಲಿ ತುಂಬ ನಮಗೆ ಮೆಡಿಕಲ್ ಕಾಲೇಜುಗಳಿದೆ. ಅವರು ಏನಪ್ಪ ಇವರು 25 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಏಕೆ ಅವ್ರು ನಿಲ್ಲಿಸಿಲ್ಲ ಅಷ್ಟವರೆಗೆ? ಈಗ ಪಂಚಾಯತಿಯವರು ಕೊಟ್ಟಾಗ ಪಂಚಾಯತಿಯವರು ಏನಕ್ಕೆ ಕೊಟ್ಟರು ಒಬ್ಬರು ಕೇಳಲಿಲ್ಲ. ಏನಕ್ಕೆ ಅದನ್ನು ನೀವು ರಿಟರ್ನ್ ತಗೊಂಡ್ರಿ, ಏನಕ್ಕೆ ನೀವು ವಾಪಸ್ ಕೊಟ್ರಿ ಅವರಿಗೆ, ಅದನ್ನ ಏಕೆ ನಡೆಸಿಲ್ಲ, ನಿಮ್ಗೆ ಏನು ತೊಂದರೆ ಆಯ್ತು ಅಂತ ಯಾರು ಕೇಳಲಿಲ್ಲ. ಅವರ ಹತ್ರನೂ ಕೇಳಲಿಲ್ಲ, ನಮ್ಮ ಹತ್ರನೂ ಕೇಳಲಿಲ್ಲ. ಈಗ ನೀವು ಟಿ ವಿಯವರು ಬಂದುಬಿಟ್ಟು ಕೇಳಿದಿರಿ, ಈಗ ನೀವು ಮೀಡಿಯಾದವರು ಬಂದುಬಿಟ್ಟು ನಮ್ಮ ಹತ್ರ ಕೇಳಿದಿರಿ. ನಮ್ಮ ಉತ್ತರ ಏನು? ಯಾರನ್ನು ದೂರಿ ಪ್ರಯೋಜನ ಇಲ್ಲ. ಈಗ ನಷ್ಟ ಯಾರಿಗೆ ಆಯಿತು? ಫಲಾನುಭವಿಗಳಿಗೆ ಆಯಿತು. ನಮ್ಮ ಕಾರ್ಡಲ್ಲಿ ಎಲ್ಲ ಥರದ ಸವಲತ್ತುಗಳಿತ್ತು. ಒಬ್ಬ ಏನಾದರೂ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದ ಅಂದರೆ ಅವನು ಆಕ್ಸಿಡೆಂಟ್ ಆಗಿಬಿಟ್ಟು ಅವ್ನು ಕ್ಲಿಯರ್ ಆಗಿ ಹೋಗುವವರೆಗೆ ಅವನಿಗೆ ಬೇಕಾದಷ್ಟು ವ್ಯವಸ್ಥೆ ಇತ್ತು. ಡಯಾಲಿಸಿಸ್ ಕಂಪ್ಲೀಟ್ ಡಯಾಲಿಸಿಸ್ ಮಾಡಿಬಿಟ್ಟು 1 ರೂಪಾಯಿ ಇಲ್ಲದೆ ಖರ್ಚಿಲ್ಲದೆ ಹೋಗ್ತಾ ಇತ್ತು. ಹೆರಿಗೆ ಒಂದು ತಿಂಗಳಿಗೆ ಏನಿಲ್ಲ ಅಂದರೂ 50-60 ಹೆರಿಗೆ ಆಗಿ ಹೋಗ್ತಾ ಇತ್ತು. ಒಂದು ಹೆರಿಗೆಗೆ 50,000-60,000 ರೂಪಾಯಿ ಚಾರ್ಜ್ ಮಾಡ್ತಿದ್ರು ಬೇರೆಯವರು. ಇದರಲ್ಲಿ 1 ರೂಪಾಯಿ ಇರಲಿಲ್ಲ. ಬಡ ಕುಟುಂಬಗಳಿಗೆ ತುಂಬ ಅನುಕೂಲ ಆಗ್ತಾ ಇತ್ತು. ಇವಾಗಲೂ ಅದಕ್ಕೆ ನಾವು ಹಾಸ್ಪಿಟ್ಲನ್ನು ತೆರೆಯೋಕ್ಕೆ ನಾವು ಭಾಳ ಪ್ರಯತ್ನ ಪಟ್ಟರು ನಮಗೆ ಡಾಕ್ಟರ್ಗಳು ಸಿಗ್ತಾ ಇಲ್ಲ. ಒಳ್ಳೆ ಮನೋಭಾವ ಇರುವಂಥ ಡಾಕ್ಟರ್ಗಳ ಗ್ರೂಪ್ ಬರಲಿ, ನಾವು ಖಂಡಿತವಾಗಲೂ ಅದನ್ನು ಓಪನ್ ಮಾಡ್ತೇವೆ. ಓಪನ್ ಮಾಡಿಬಿಟ್ಟು ನಾವು ಅದೇ ಸಹಾಯಕ್ಕೆ ನಾವು ಹೋಗ್ತೇವೆ. ನಮಗೆ ಡಾಕ್ಟರ್ಗಳ ಕೊರತೆ ಇದೆ, ಡಾಕ್ಟರ್ಗಳು ಹಾಗೆ ಸಿಗುವುದಿಲ್ಲ. ಈಗ ನಿಮಗೆಲ್ಲರಿಗೂ ಗೊತ್ತು ವಿಷಯ ಅಲ್ಲ. ಆದ್ದರಿಂದ ಡಾಕ್ಟರ್ಗಳ ಗ್ರೂಪ್ ನಮ್ಮನ್ನು ಸಂಪರ್ಕಿಸಲಿ. ಖಂಡಿತವಾಗಲೂ ನಾಳೆನೇ ನಾನು ತಯಾರಿದ್ದೇನೆ. ಅದಕ್ಕೆ ಏನೇ ಖರ್ಚಾದರೂ ನಾವು ಮಾಡಿಬಿಟ್ಟು ಮುಂದೆ ಕೊಂಡೋಗಿ ನಾವು ತಯಾರಿದ್ದೇವೆ. ತುಂಬ ಸಂತೋಷ ಆಗ್ತಾ ಇದೆ. ಈಗ ನಮ್ಮ ಮಕ್ಕಳು ನನ್ನ ಸ್ವಂತ ನನಗೆ ಒಬ್ಬ ಮಗಳಿದ್ದಾರೆ. ಅದು ಬೆಳೆದು ಬಂದು 20 ವರ್ಷ ಆಗುವಾಗ ನನಗೇನು ಸಂತೋಷ ಆಗ್ಬೋದು? ಅದರ 10ರಷ್ಟು ಸಂತೋಷ ನನಗೆ ಆಗ್ತದೆ. ಅದು ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ. ಈಗ ನನ್ನ ಹತ್ರ ಅಥವಾ ನನ್ನ ಸಂಸ್ಥೆಯೊಟ್ಟಿಗೆ ಕೆಲವರು ಹೊಟ್ಟೆವರು ಏನಕ್ಕೆ ಪಡ್ತಾ ಇದ್ದಾರೆ ಅಂದರೆ, ನಾನು ಮುಸ್ಲಿಂ ಧರ್ಮದವನಾಗಿಬಿಟ್ಟು ಮುಸ್ಲಿಂ ಧರ್ಮಕ್ಕೆ ಮಾತ್ರ ಇವನು ಸಪೋರ್ಟ್ ಮಾಡ್ತಾ ಇಲ್ಲ, ಯಾಕೆ ಎಲ್ಲರಿಗೂ ಮಾಡ್ತಾ ಇದ್ದಾನಲ್ಲ ಅಂತ ಒಂದು. ನಾನು ಅಂತ ಇದಕ್ಕೆ ಇಲ್ಲ. ನಾನು ರಾಜಕೀಯ ವಿಷಯಕ್ಕೆ ನಾನಿಲ್ಲ. ಏಕೆ ಅಂತ ಹೇಳಿದರೆ ನನಗೆ ಬೇಕಾಗಿರೋದು ಮುಸ್ಲಿಂ ಧರ್ಮ ಮಾತ್ರ ಅಲ್ಲ. ನನ್ನ ಭಾರತ ದೇಶದಲ್ಲಿ ಎಲ್ಲ ಧರ್ಮದವರು ಇರುವುದರಿಂದ ಎಲ್ಲ ಧರ್ಮದವರು ನಮ್ಮೊಟ್ಟಿಗೆ ಸೇರಿಬಿಟ್ಟು ನೀನು ನಮಾಜ್ ಮಾಡಬೇಡ, ಇನ್ನೊಂದು ಮಾಡಬೇಡ ಅಂತ ಯಾರು ನನಗೆ ಹೇಳಿಲ್ಲ ಇವರಿಗೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ನನಗೆ ಬೇಕಾಗಿರೋದು ಎಲ್ಲ ಧರ್ಮವನ್ನು ಹೊಂದಿಕೊಂಡು ಹೋಗುವಂಥದ್ದು. ನಾವು ಬದುಕುವುದಿದ್ದರೆ ಎಲ್ಲರೂ ನಾವು ಬದುಕಬೇಕು. ನಮ್ಮ ಭಾರತ ದೇಶದಲ್ಲಿ ನಮಗೆಲ್ಲರಿಗೂ ಸರಿಸಮಾನವಾದ ಹಕ್ಕಿದೆ. ಫಂಡಮೆಂಟಲ್ ರೈಟ್ಸ್ ನಮಗೆಲ್ಲರಿಗೂ ಇದೆ. ಆದ್ದರಿಂದ ನಾವು ಹೊರದೇಶದವರಲ್ಲ. ಹೊರದೇಶದಲ್ಲಿ ಬದುಕೋಕೆ ನಾವು ಲಾಯಕ್ಕೆ ಅಲ್ಲ. ನಾವು ನಮ್ಮ ಭಾರತ ದೇಶದಲ್ಲಿ ಬದುಕೋಕೆ ನಾವು ಲಾಯಕ್ಕೆ. ಏಕೆಂತ ಹೇಳಿದರೆ ಇಲ್ಲಿಯ ಪ್ರೀತಿ, ಇಲ್ಲಿಯ ಟೇಸ್ಟ್ ಸಕ್ಕರೆಗಿಂತ ಜಾಸ್ತಿ ಇರುವಂಥ ಟೇಸ್ಟ್ ನನಗೆ ಚೆನ್ನಾಗಿ ಗೊತ್ತಿದೆ ಅದು.
ಆದ್ದರಿಂದ ನಾವು ಭಾರತ ದೇಶದ ಜನ, ನಾವು ಯಾವಾಗಲೂ ಬದುಕುವ ವಿಧಾನ ಹೇಗೆ, ನಾವೆಲ್ಲರೂ ಒಂದಾಗಿ ಬದುಕುವಂಥ ವಿಧಾನ, ಆ ವಿಧಾನಕ್ಕೆ ನಾವು ತಲೆಬಾಗಬೇಕು ವಿನಃ ಬೇರೆ ಯಾವುದಕ್ಕೆ ನಾವು ತಲೆಬಾಗಕ್ಕೆ ಬರುವುದಿಲ್ಲ. 1ರಿಂದ 10ನೇ ಕ್ಲಾಸ್ವರೆಗೆ 1 ರೂಪಾಯಿ ಖರ್ಚಿಲ್ಲದೆ ಫ್ರೀ ಎಜುಕೇಷನ್. ಆಫ್ಟರ್ PUCಯಲ್ಲಿಯೂ ಅದಿದೆ, ಡಿಗ್ರಿಯಲ್ಲೂ ಇದೆ, ಎಲ್ಲರಿಗೂ ಇದೆ. ಬಡ ಕುಟುಂಬಗಳು ಯಾರೇ ಇದ್ದರೂ, ಈಗ ಉದಾಹರಣೆಗೆ ಒಂದು ಹೇಳ್ತೇನೆ, ನಮ್ಮ ಭಾರತ ದೇಶದಲ್ಲಿ ಸ್ಲಮ್ಗಳಿದೆ. ಸ್ಲಮ್ ಅಂದರೆ ಏನು? ಭಾರತ ದೇಶದ ಹಕ್ಕಿರುವ ಸರ್ಕಾರದ ಜಾಗ, ಆ ಜಾಗದಲ್ಲಿ ಗುಡಿಸಲನ್ನು ಕಟ್ಟಿಕೊಂಡು ಇರ್ತಾರೆ. ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವಂಥವರು. ಈಗ ಉದಾಹರಣೆ ಬ್ಯಾಂಗ್ಳೂರು, ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದವರು, ಅವರು ಹೈಫೈಯಲ್ಲೂ ಇರುವುದಿಲ್ಲ. ಅವರೇನು ಮಾಡ್ತಾರೆ, ಸ್ಲಮ್ಗಳಲ್ಲಿ ಗುಡಿಸಲು ಹಾಕ್ಕೊಂಡು ಅದರಲ್ಲಿರ್ತಾರೆ. ಅವರಿಗೆ ಏನು ಮಾಡಬೇಕು, ಅವರಿಗೆ ಎಷ್ಟಿದೆ ಸಂಪಾದನೆ, ತಿಂಗಳಿಗೆ ಎಷ್ಟಿರುತ್ತೆ? 5,000 10,000 ರೂಪಾಯಿ ಸಂಪಾದನೆ ಇರುತ್ತೆ. 5,000 10,000 ಸಂಪಾದನೆ ಅವ್ರು ಜೀವನ ಮಾಡೋಕ್ಕಾಗುತ್ತಾ? ಇಲ್ಲ, ಕಷ್ಟ ಇದೆ. ಆಗ ಎಜುಕೇಷನ್ಗೆ, ಮಕ್ಕಳ ಎಜುಕೇಷನ್ಗೆ ಏನು ಮಾಡಬೇಕು ಅವರು? ಆಗ ನಮ್ಮಂಥ ಈ ಸ್ಕೂಲ್ಗಳಿಗೆ ಬಂದರೆ ಅವರಿಗೆ LKG UKGಯಿಂದ 10ನೇ ಕ್ಲಾಸ್ವರೆಗೆ 1 ರೂಪಾಯಿ ಎಲ್ಲ ಫ್ರೀ. ಎಜುಕೇಷನ್ ಫೀಸ್ ಫುಲ್ಲು ಫ್ರೀ, ಎಜುಕೇಷನ್ ಫ್ರೀಯೇ ಇಲ್ಲ. ಬೇರೆ ಕಡೆ 75,000 80 ಲಕ್ಷ 1.5 ಲಕ್ಷ ಎಲ್ಲ ಇದೆ, ಎಲ್ಲ 1 ರೂಪಾಯಿ ಇಲ್ಲ, ಫುಲ್ ಫ್ರೀ. ಆಮೇಲೆ ಅವರಿಗೆ ಸ್ಪೋರ್ಟ್ಸು, ಇನ್ನೊಂದು ಮತ್ತೊಂದು ಎಲ್ಲ ಫ್ರೀ. ಅವರಿಗೆ ವರ್ಷಕ್ಕೂ 2 ಸಲ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆಲ್ಲ ಊರು ತೋರಿಸುವುದು, ಇನ್ನೊಂದು ಮತ್ತೊಂದು ಟ್ರಿಪ್ ಅಂತ ಹೇಳ್ತಾರೆ, ಅದು ಫ್ರೀ. ಆಮೇಲೆ ಊಟ ಫ್ರೀ, ಬೆಳಿಗ್ಗೆ ನಾಷ್ಟ ಫ್ರೀ, ಎಲ್ಲ ಥರದ ಐಟಮ್ಗಳು ಫ್ರೀ. ನಾನು ಈಗಾಗಲೇ ಹೇಳಿದಂತೆ ಪ್ರಾಮುಖ್ಯತೆ ಕೊಡುವುದು ಯಾವುದಕ್ಕೆ ಅಂತ ಹೇಳಿದರೆ ಎಜುಕೇಷನ್, ಹೆಲ್ತ್, ಇದು ಎರಡಕ್ಕೆ ನನ್ನ ಪ್ರಥಮ ಪ್ರಾಮುಖ್ಯತೆ. ಇದು ಬಿಟ್ಟು ಬಾಕಿ ಎಲ್ಲನೂ ಮಾಡ್ತೇವೆ ನಾವು. ಈಗ ಅಂಗವಿಕಲ ಒಬ್ಬರು ಇದ್ದಾರೆ, ಅವರಿಗೆ ಓಡಾಡೋಕ್ಕೆ ಒಂದು ಇದು ಬೇಕು, ಒಂದು ಸೈಕಲ್, ವೀಲ್ ಸೈಕಲ್ ಇಲ್ಲ. ನಮ್ಮ ಚಾರ್ಟಿ ವತಿಯಿಂದ ತುಂಬ ಕೊಟ್ಟಿದ್ದೇವೆ, ಇನ್ನೂ ಕೊಡ್ತಾನೆ ಇದ್ದೇವೆ. ಒಬ್ಬ ಅಂಗವಿಕಲ ಇದ್ದಾನೆ, ಅವನಿಗೆ ಕಾಲಿಲ್ಲ, ಬಲಕಾಲಿಲ್ಲ, ಅದಕ್ಕೆ ಕೃತಿಕ ಕಾಲು ಬೇಕು, ನಾವು ಕೊಡ್ತೇವೆ. ಅದಕ್ಕೆ ನಮ್ಮಲ್ಲಿ ಕೊಡೋಕ್ಕೆಲ್ಲ ವ್ಯವಸ್ಥೆಗಳಿದೆ. ಪ್ರತಿಯೊಂದು ಜೀವನಕ್ಕೋಸ್ಕರ ಏನೇ ಬರೋದಕ್ಕೂ ಇದೆ, ಬರೀ ಎಜುಕೇಷನ್ ಅಂತಲ್ಲ. ಆದರೆ ಪ್ರಥಮವಾಗಿ ಏನಂತ ಹೇಳಿದರೆ ನಮಗೆಲ್ಲರಿಗೂ ಬೇಕಾಗಿರೋದು ಹೆಲ್ತ್ ಆ್ಯಂಡ್ ಎಜುಕೇಷನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಭಾರತ ದೇಶದ ಒಂದು ಹಕ್ಕಿನ ಒಂದು ವಿಷಯ ಅದು ಮಾಡುವುದಕ್ಕೆ ನಾವು ಪ್ರಥಮವಾಗಿಬಿಟ್ಟು ಮಾಡಿ ಇದನ್ನೆಲ್ಲ ಮಾಡುತ್ತೇವೆ. ಇದಕ್ಕೆ ನಮಗೆ ಬೇಕಾಗಿರೋದು ನಿಮ್ಮಿಂದ ಇಷ್ಟೇ ಕೇಳ್ತಾ ಇರೋದು, ನಾವೇನು ಸಹಕಾರ. ನಾವು ಎಲ್ಲಿಂದ ಬರ್ತೇವೆ, ಎಲ್ಲಿಂದ ಮಾಡ್ತೇವೆ ಅದು ಅಂತ ನೀವು ಕೇಳಬೇಡಿ. ಕೊಡುವವನು ದೇವರಿದ್ದಾನೆ, ಕೊಡ್ತಾನೆ, ನಾವು ಮಾಡ್ತೇವೆ. ನಮಗೆ 100 ರೂಪಾಯಿ ಸಂಪಾದನೆ ಕೊಟ್ಟಲ್ಲಿ ಅದನ್ನು 90 ರೂಪಾಯಿ ನಾವು ಈ ಚಾರಿಟೇಬಲ್ ಟ್ರಸ್ಟಿಗೆ ಹಾಕಿ ಕೊಡೋಕ್ಕೆ ನಾವು ಆಸೆ ಇರುವಾಗ, ಇನ್ನು ಅದನ್ನು ನಮಗೆ ಮುಂದೆ ಕೊಂಡು ಹೋಗೋಕ್ಕೆ ನಮಗೆ ನೀವು ಆಶೀರ್ವಾದ ಮಾಡಿ. ಅದಕ್ಕೆ ಸಲ್ಲದೆಲ್ಲ ಮಾಡಿಕೊಂಡು ಇನ್ನೊಂದು ಮತ್ತೊಂದೆಲ್ಲ ಮಾಡಿಕೊಂಡು, ಈಗ ಪಂಚಾಯತಿ ಅವರಿಗೆ ಏನಕ್ಕೆ ಬೇಕಾಗಿತ್ತು, ಪಂಚಾಯತಿ ಅವರು ಕಟ್ಟಿಬಿಟ್ಟು ಏನಕ್ಕೆ ಎಣಪ ಅವರಿಗೆ ಕೊಡಬೇಕು ಹೇಳಿ, ನೀವೇ ಹೇಳಿ, ಏನಕ್ಕೆ ಕೊಡಬೇಕು? ಎಣಪ ಸಂಸ್ಥೆಯವರಿಗೆ ಕೊಟ್ಟರು, ಅವರೇನು ಮಾಡಿದರು, ನಮಗೆ ಡಾಕ್ಟ್ರು ಕೊಟ್ಟಿಲ್ಲ, ಅವರು ಇದು ಕೊಟ್ಟಿಲ್ಲ, ಅವರ ನಮ್ಮ ಸಮಸ್ಯೆ ನಡೆಸೋದು ಅದು ಕಿತ್ತಾಕಿಬಿಟ್ರು. ಆವಾಗ ಯಾರು ಕಿತ್ತಾದಾಗೆ ಆಯಿತು? ನಮಗೆ ಡಾಕ್ಟ್ರೇ ಸಿಗ್ತಾ ಇಲ್ಲ ಮಂಗಳೂರಲ್ಲಿ, ನಾವು ಎಲ್ಲಿಂದ ಡಾಕ್ಟ್ರ್ ತರಲಿ? ಈ ರೀತಿ ಆಗಬಾರದು. ಈ ರೀತಿ ಆಗದೆ ಒಳ್ಳೆಯ ರೀತಿಯಲ್ಲಿ ನಾವು ಎಲ್ಲರೂ ಸೇರಿಕೊಂಡು, ನಮಗೆಲ್ಲರೂ ಒಳ್ಳೆಯ ಒಂದು ಸಜೆಷನ್ ಕೊಟ್ಟುಕೊಂಡು, ಪ್ರೀತಿ ವಿಶ್ವಾಸ ತೋರಿಸಿಕೊಂಡು ಮಾಡಿದರೆ ನಾವು ಇನ್ನೂ ಮುಂದುವರಿಸೋಕ್ಕೆ ರೆಡಿ ಇದ್ದೇವೆ. ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕಲ್ಲ ನಾವು.